ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಒಂದು ವಿಪ್ಲವ ಇದರ ಬಗ್ಗೆ ಬಹಳ ಆತಂಕಕ್ಕೆ ಒಳಗಾಗಿದೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನಮ್ಮ ಹಿಂದೂ ಬಂಧುಗಳನ್ನ ಇನ್ನು ಇತರ ಧರ್ಮೀಯರ ಅಲ್ಪಸಂಖ್ಯಾತರ ರಕ್ಷಣೆಯನ್ನ ಮಾಡಬೇಕು. ಒಂದು ಗಡಿಯನ್ನ ಹೊಂದಿರತಕ್ಕಂಥದ್ದು ಬಾಂಗ್ಲಾದೇಶ ಮತ್ತು ಭಾರತಕ್ಕೆ. ನಮ್ಮ ಆತಂಕ ಇಷ್ಟೇ, ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಸಂಖ್ಯೆ ಅವರು ಹೇಳಿದಾಗ 13% ಇಲ್ಲ 8% ಇಳಿದಿದೆ. ದೇವಸ್ಥಾನಕ್ಕೆ ಬೆಂಕಿ ಇಟ್ಟಿದ್ದಾರೆ, ಅಲ್ಲಿ ಮುಸಲ್ಮಾನರಿಗೂ ಕೂಡ ಅನ್ನವನ್ನು ಕೊಟ್ಟಿದ್ದಾರೆ. ಕೇವಲ ದಾಳಿಯಲ್ಲ, ಅವಮಾನವನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ ಅದನ್ನು ನೋಡಲಿಕ್ಕೆ ನಮಗೆ ಅಸಾಧ್ಯ ಆಗಿದೆ. ಹೆಣ್ಣು ಮಕ್ಕಳನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡುವುದು, ದೇವಸ್ಥಾನಕ್ಕೆ ಬೆಂಕಿ ಇಡುವುದು, ಅಲ್ಪಸಂಖ್ಯಾತ ಹಿಂದೂಗಳಿಗೆ ಇವತ್ತು ಜೀವನ ಮಾಡಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿ ಬಂದೊದಗಿದೆ. ಹಾಗಾದರೆ ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳಿಗೆ ನ್ಯಾಯ ಕೇಳುವವರು ಯಾರಿಲ್ವಾ? ಎಲ್ಲಿದ್ದಾರೆ ಬುದ್ಧಿಜೀವಿಗಳು? ಅತ್ಯಂತ ತ್ವರಿತವಾಗಿ ಒಂದು ಪ್ರಕಟಣೆಯನ್ನು ಮಾಡುವಂಥ ಒಂದು ಅನಿವಾರ್ಯತೆ ನಮಗೆ ಬಂದಿದೆ. ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಒಂದು ವಿಪ್ಲವ, ಅಲ್ಲಿರ್ತಕ್ಕಂತಹ ರಾಜಕೀಯ ಬದಲಾವಣೆ, ಚಿಂತನೆ, ಇದರ ಬಗ್ಗೆ ಭಾರತೀಯರಾದ ನಾವು ಪ್ರಾಮುಖ್ಯವಾಗಿ ಹಿಂದೂ ಸಮಾಜ ಬಹಳ ಆತಂಕಕ್ಕೆ ಒಳಗಾಗಿದೆ. ನಮ್ಮ ಆತಂಕವನ್ನು ಮತ್ತು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನಮ್ಮ ಹಿಂದೂ ಬಂಧುಗಳನ್ನು ಇನ್ನು ಇತರ ಧರ್ಮೀಯರ ಅಲ್ಪಸಂಖ್ಯಾತರ ರಕ್ಷಣೆಯನ್ನು ಮಾಡಬೇಕು, ಅವರಿಗೆ ಸುಯೋಗ್ಯವಾದಂಥ ಭದ್ರತೆಯನ್ನು ಕಲ್ಪಿಸಬೇಕು ಎನ್ನುವಂತಹ ಒಂದು ಒತ್ತಡವನ್ನು ವಿಶ್ವ ಸಮುದಾಯಕ್ಕೆ ಮಾಡುವುದರ ಜೊತೆ ಭಾರತದ ಘನ ಸರ್ಕಾರಕ್ಕೂ ಕೂಡ ಒಂದು ಒತ್ತಾಸೆಯನ್ನು ಮಾಡುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಂಯೋಜಿಸಿದ್ದೇವೆ. ಬಂಧುಗಳೇ, ನಾವು ನೋಡ್ತಾ ಇದ್ದೇವೆ ಈ ಜಿಹಾದಿ ಶಕ್ತಿಗಳು ಯಾವ ರೀತಿಯಲ್ಲಿ ಬೇರೆ ಬೇರೆಯವರ ಪ್ರಚೋದನಕ್ಕೆ ಒಳಗಾಗಿ, ನಾನು ಅದರ ವಿಶ್ಲೇಷಣೆ ಮಾಡೋದಿಲ್ಲ, ಯಾರಿಂದ ಪ್ರಚೋದನೆ ಹೇಗಾಯಿತು ಅಂತೇಳಿ. ನಾಗರಿಕರಿಂದ ಚುನಾಯಿಸಲ್ಪಟ್ಟಂತಹ ಒಂದು ಸರ್ಕಾರವನ್ನು ಬುಡಮೇಲು ಮಾಡಿ ಹಿಂಸಾಚಾರದಿಂದ ಆ ಸರ್ಕಾರವನ್ನು ಕಿತ್ತೊಸೆಗೆದು ಇನ್ನೊಂದು ಸರ್ಕಾರವನ್ನು ನೇಮಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಭಾರತ ಸರ್ವೇ ಸಾಮಾನ್ಯವಾಗಿ ಭಾರತೀಯರು ಇನ್ನೊಂದು ನೆರೆ ರಾಷ್ಟ್ರ ಅಥವಾ ಬೇರೆ ರಾಷ್ಟ್ರದ ಆಂತರಿಕ ವ್ಯವಸ್ಥೆಗೆ ನಾವು ತಲೆ ಹಾಕುವುದಿಲ್ಲ, ಕೈ ಹಾಕುವುದಿಲ್ಲ, ಅವರಿಗೆ ಬಿಟ್ಟದ್ದು. ಆದರೆ ನಾವು ಸುದೀರ್ಘವಾದಂತಹ ಒಂದು ಗಡಿಯನ್ನು ಹೊಂದಿರತಕ್ಕಂಥದ್ದು ಬಾಂಗ್ಲಾದೇಶ ಮತ್ತು ಭಾರತಕ್ಕೆ ಸುದೀರ್ಘವಾದಂತಹ ಒಂದು ಗಡಿ ಮಾತ್ರವಲ್ಲದೆ ಬಾಂಗ್ಲಾದೇಶದ ಇನ್ನಷ್ಟು ಜನ ಹಿಂದೂಗಳು ಮಾತ್ರ ಅಲ್ಲ, ನಮ್ಮ ಗಡಿ ಮೂಲಕ ಭಾರತದ ಒಳಗೆ ನುಸುಳಿ ಏನೆಲ್ಲ ತೊಂದರೆ ಆಗಿದೆ, ಆಗ್ತಾ ಇದೆ ಎನ್ನುವುದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ನಮ್ಮ ಆತಂಕ ಇಷ್ಟೇ, ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ಜೊತೆ ಪೂರ್ವ ಪಾಕಿಸ್ತಾನವಾಗಿತ್ತು. ಆಗ 32% ಇದ್ದಂತಹ ಹಿಂದೂಗಳ ಸಂಖ್ಯೆ ಅವರು ಹೇಳಿದಾಗ 13% ಇಲ್ಲ 8% ಇಳಿದಿದೆ. ಆದರೂ ಕೂಡ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳನ್ನೇ ಈ ಜಿಹಾದಿ ಶಕ್ತಿಗಳು ಟಾರ್ಗೆಟ್ ಆಗಿಟ್ಟುಕೊಂಡು ಈ ಆಂದೋಲನ ನಡೆಯುವಂತಹ ಸಂದರ್ಭಗಳಲ್ಲಿ ಹಿಂದೂಗಳಿಗೆ, ಹಿಂದೂ ಸಮಾಜಕ್ಕೆ, ಅವರ ಆಸ್ತಿ ಪಾಸ್ತಿಗಳಿಗೆ ಈಗಾಗಲೇ 100 ದೇವಸ್ಥಾನಗಳನ್ನು, 100ಕ್ಕಿಂತಲೂ ಹೆಚ್ಚು ದೈವಸ್ಥಾನಗಳನ್ನು ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ನಾಶ ಮಾಡಿಯಾಗಿದೆ. ಎಲ್ಲಿಯವರೆಗೆ ಅಂತಂದ್ರೆ ಭಾರತೀಯ ಹಿಂದೂ ರುದ್ರಭೂಮಿಯನ್ನು ನಾಶ ಮಾಡತಕ್ಕಂತಹ ನಮ್ಮ ಸಂಸ್ಕಾರ ಕೇಂದ್ರಗಳು, ಹಿಂದೂಗಳ ವ್ಯಾಪಾರ ಮಳಿಗೆಗಳು, ವ್ಯಾಪಾರದ ವ್ಯವಸ್ಥೆ, ಕೈಗಾರಿಕೆ, ಅವರ ಮನೆ, ಅದಕ್ಕಿಂತಲೂ ಪ್ರಾಮುಖ್ಯವಾಗಿ ಹಿಂದೂ ಕುಟುಂಬ ಇವತ್ತು ಅತ್ಯಂತ ಅಭದ್ರತೆಯ ಸ್ಥಿತಿಯಲ್ಲಿ ಇವತ್ತು ಇದೆ. ವಿಶ್ವ ಹಿಂದೂ ಪರಿಷತ್ತು ಇದನ್ನು ಕೈಕಟ್ಟಿ
ಮೂಕ ಪ್ರೇಕ್ಷಕನಾಗಿ ಉಳಿಯುವಂತಹ ಸಂದರ್ಭ ಇದಲ್ಲ. ವಿಶ್ವ ಹಿಂದೂ ಪರಿಷತ್ತಿನ ಉದಯ 60 ವರ್ಷಗಳ ಹಿಂದೆ ಇದೆ. ಮುಂಬರುವ ಕೃಷ್ಣ ಜನ್ಮಾಷ್ಟಮಿಗೆ ಷಷ್ಠಾಬ್ದವನ್ನು ಪೂರ್ತಿಯನ್ನು ಆಚರಿಸುವಂತಹ ಈ ಸಂದರ್ಭದಲ್ಲಿ ಅತ್ಯಂತ ಕಳವಳಕಾರಿಯಾದಂತಹ ಘಟನೆ ಬಾಂಗ್ಲಾದೇಶದಲ್ಲಿ ನಡೆತಕ್ಕಂತಹ ಘಟನೆ. ಅದು ರಾಜಕೀಯ ಬದಲಾವಣೆ ಮಾತ್ರವಾಗಿಲ್ಲದೆ ಅಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತ ಹಿಂದೂಗಳನ್ನೇ ಗುರಿಯಾಗಿಟ್ಟುಕೊಂಡು ವಿಪರೀತವಾದಂತಹ ಕಿರುಕುಳ, ಉಪದ್ರವ, ದಾಳಿ, ಹಿಂಸೆ ಇವತ್ತು ನಡೀತಾ ಇದೆ. ಇದರ ವಿರುದ್ಧವಾಗಿ ವಿಶ್ವ ಸಮುದಾಯವನ್ನು ಒತ್ತಾಯಿಸುವಂತಹ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ತು ಮಾಡುತ್ತದೆ. ಯಾವುದೇ ಒಂದು ದೇಶದ ಆಂತರಿಕ ಬದಲಾವಣೆಯ ಈ ವ್ಯತ್ಯಯ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅಲ್ಪಸಂಖ್ಯಾತರಿಗೆ ಒಂದು ವರ್ಗಕ್ಕೆ ಕಿರುಕುಳ ಆದಾಗ ವಿಶ್ವದ ಉಳಿದ ದೇಶಗಳು ಕೂಡ ಅವರ ಸಹಕಾರಕ್ಕೆ ಬರ್ತದೆ. ಭಾರತ ಈ ಹಿಂದೆ ಇಂತಹ ಹಲವಾರು ದೇಶಗಳಲ್ಲಿ ಆದಂಥ ವಿಪ್ಲವಕ್ಕೆ ತನ್ನದೇ ಆದಂಥ ರೀತಿಯ ಒಂದು ಕೆಲಸವನ್ನು ಮಾಡಿದೆ, ಕಾರ್ಯಕ್ರಮಕ್ಕೆ ಉಪಕ್ರಮ ಕೈಗೊಂಡಿದೆ. ನಮ್ಮ ಪ್ರಾರ್ಥನೆ, ನಮ್ಮ ವಿನಂತಿ, ನಮ್ಮ ಆಗ್ರಹ ಇಷ್ಟೇ: ಮುಂದಿನ ದಿನಗಳಲ್ಲಿ ಹೊಸತಾಗಿ ಚುನಾಯಿತವಾದಂಥ ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಸರ್ಕಾರ ಈ ಜಿಹಾದಿ ಶಕ್ತಿಗಳಿಗೆ, ಹಿಂದೂ ವಿರೋಧ ಶಕ್ತಿಗಳಿಗೆ ಮಣಿಯದೆ ಅಲ್ಪಸಂಖ್ಯಾತರಾದಂತಹ, ಹೇಗೆ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ರೀತಿಯ ಒಂದು ಭದ್ರತೆ, ಒಂದು ವ್ಯವಸ್ಥೆ ಇದೆ, ಸುಭದ್ರತೆ ಇದೆ, ಅದರಷ್ಟೇ ಸುಭದ್ರತೆಯನ್ನು ಅಲ್ಪಸಂಖ್ಯಾತರಾದಂಥ ಹಿಂದೂ ಸಮಾಜಕ್ಕೆ ಕೊಡಬೇಕು. ಅದು ಆಗ್ರಹ. ವಿಶ್ವ ಬೇರೆ ಬೇರೆ ನಾಯಕರಿಗೆ ನಮ್ಮ ಆಗ್ರಹ. ಅದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರಕ್ಕೂ ಕೂಡ, ರಾಜ್ಯ ಸರ್ಕಾರಗಳಿಗೂ ಕೂಡ ನಮ್ಮ ಆಗ್ರಹ ಇಷ್ಟೇ: ಹಿಂದೂಗಳಿಗೆ, ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳಿಗೆ ತೊಂದರೆ ಆಗದಂಥ ಕ್ರಮವನ್ನು ಮಾಡಿ, ಅದರ ಜೊತೆ ಸಾಮಾನ್ಯ ಪರಿಸ್ಥಿತಿಯಲ್ಲಿಯೂ ಕೂಡ ಭಾರತದ ಒಳಗಡೆ ನುಸುಳುಕೋರರು ನಿರಂತರವಾಗಿ ಪ್ರವೇಶ ಮಾಡ್ತಾ ನಮ್ಮ ಭದ್ರತೆಗೆ, ನಮ್ಮ ಆರ್ಥಿಕ ವ್ಯವಸ್ಥೆಗೆ ಯಾವೆಲ್ಲ ಕಂಟಕವನ್ನು ತರ್ತಾ ಇದ್ದಾರೆ ಎನ್ನುವುದನ್ನು ವಿಶ್ವ ಹಿಂದೂ ಪರಿಷತ್ತು, ನಮ್ಮ ಸಂಘಟನೆಗಳು ಆಗಿಂದಾಗೆ ಪ್ರಕಟ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರದ ಮೇಲೆ ಇನ್ನೊಂದು ಆಗ್ರಹ: ಇಷ್ಟು ದೀರ್ಘವಾದಂತಹ ಒಂದು ಬಾರ್ಡರ್ ನಮಗಿದೆ. ಇಲ್ಲಿ ಈ ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದು ಅಲ್ಲಿಯ ವಿರೋಧಿಗಳು, ನಮ್ಮ ರಾಷ್ಟ್ರ ವಿರೋಧಿ ಶಕ್ತಿಗಳು ನುಸುಳುವ ಪ್ರಕ್ರಿಯೆಯನ್ನು ಖಂಡಿತ ಮಾಡ್ತಾರೆ. ಅದಕ್ಕೆ ನಮ್ಮ ಸರ್ಕಾರ ಎಚ್ಚೆತ್ತು ಆ ಪ್ರಕ್ರಿಯೆಗೆ ತಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ದೇವಸ್ಥಾನಕ್ಕೆ ಬೆಂಕಿ ಇಟ್ಟಿದ್ದಾರೆ, ಅಲ್ಲಿ ಮುಸಲ್ಮಾನರಿಗೂ ಕೂಡ ಅನ್ನವನ್ನು ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ವ್ಯಾಪಾರ ಮಳಿಗೆ ಇರ್ಬೋದು, ಕಾರ್ಖಾನೆಗಳಿರ್ಬೋದು, ದೇವಾಲಯಗಳಿರ್ಬೋದು, ಎಲ್ಲವನ್ನ ಕೇವಲ ದಾಳಿಯಲ್ಲ, ಅವಮಾನವನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ ಅದನ್ನು ನೋಡಲಿಕ್ಕೆ ನಮಗೆ ಅಸಾಧ್ಯ ಆಗಿದೆ. ಒಂದು ಕಡೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಬಾಂಗ್ಲಾದೇಶ. ಈಗ ನೀವು ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ನಮ್ಮ ದೇಶ ಏನು ಮಾಡ್ತಾ ಇದೆ ಅಂತ. ನಿನ್ನೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಆ ದೇಶದ ನಿಯೋಜಿತ ಪ್ರಧಾನಮಂತ್ರಿಗೆ ಶುಭಾಶಯವನ್ನು ಕೊಡುವುದರೊಟ್ಟಿಗೆ ಹೇಳಿದ್ದಾರೆ, ಅಲ್ಪಸಂಖ್ಯಾತರ ರಕ್ಷಣೆಯು ಕೂಡ ನಿಮ್ಮ ಜವಾಬ್ದಾರಿ ಎನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಿನ್ನೆ ನಮ್ಮ ಕೇಂದ್ರದ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರನ್ನು ಭೇಟಿಯಾಗಿದ್ದರು. ಅಮಿತ್ ಶಾಜಿ ಅವರನ್ನು ಭೇಟಿಯಾಗಿ ನಮ್ಮ ಏನು ಕಳಕಳಿ ಇದೆ ಅದನ್ನು ಅವರಿಗೆ ತಿಳಿಸಿದ್ದಾರೆ. ಒಳ್ಳೆಯ ರೀತಿಯ ಸ್ಪಂದನ ಕೂಡ ಬಂದಿದೆ. ಅದರ ನಂತರ ಒಂದು ಕಮಿಟಿಯನ್ನು ಘಟನೆ ಮಾಡಿದ್ದಾರೆ. ಆ ಕಮಿಟಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಆಫೀಸರ್ ಅದರ ಅಧ್ಯಕ್ಷರಾಗಿರ್ತಾರೆ. ಅದನ್ನು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಇವತ್ತು ನಮ್ಮ ಭಾರತದ ಗಡಿಯಲ್ಲಿ ಬಂದು ನಿಂತಿದ್ದಾರೆ. ತಮ್ಮ ಜೀವವನ್ನು ಕೈಯಲ್ಲಿಟ್ಟು ಚಿಕ್ಕ ಮಕ್ಕಳನ್ನು, ಅವರೇನು ತೊಟ್ಟಿಲಲ್ಲಿದ್ದಾರೆ ಅವರನ್ನು ಸಾಯಿಸುವಂಥ ಕೆಲಸ, ಹೆಣ್ಣು ಮಕ್ಕಳನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡುವುದು, ದೇವಸ್ಥಾನಕ್ಕೆ ಬೆಂಕಿ ಇಡುವುದು, ಹಿಂದೂಗಳನ್ನು ಅಟ್ಟಾಡಿಸಿಕೊಂಡುದು, ಹತ್ಯೆ ಮಾಡುವುದು. ನೀವು ಈ ದೇಶವನ್ನು ಬಿಟ್ಟು ತೊಲಗಿ,
ಎನ್ನುವಂಥ ಬೆದರಿಕೆಯನ್ನು ಹಾಕುವುದು. ಅಲ್ಲಿ ಹೋರಾಟ ಯಾವುದು ಸರ್? ಯಾವ ಹೋರಾಟ? ಮೀಸಲಾತಿಯ ಹೋರಾಟ. ಮೀಸಲಾತಿಯನ್ನು ಹೆಚ್ಚು ಕಡಿಮೆ ಆಗಿದೆ, ಅದು ಹೋರಾಟ ಮಾಡಲಿ, ಅವರ ದೇಶದ ಆಂತರಿಕ ವಿಷಯ. ಅಲ್ಪಸಂಖ್ಯಾತ ಹಿಂದೂಗಳಿಗೆ ಇವತ್ತು ಜೀವನ ಮಾಡಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿ ಬಂದೊದಗಿದೆ. ಹಮಾಸ್ನಲ್ಲಿ ತೊಂದರೆಯಾದಾಗ ಜಗತ್ತಿನ ಎಲ್ಲ ಬುದ್ಧಿಜೀವಿಗಳು, ಮುಸಲ್ಮಾನರು ಎಲ್ಲರೂ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ನ್ಯಾಯ ಕೊಡಬೇಕು, ನ್ಯಾಯ ಸಿಗಬೇಕು. ಭಾರತದಲ್ಲಿ ಕೂಡ ಎಲ್ಲರೂ ಮಾತಾಡಿದ್ದಾರೆ, ನಾವು ಕೂಡ ಹೇಳಿದ್ದೇವೆ ಅವರಿಗೆ ನ್ಯಾಯ ಸಿಗಬೇಕು ಅಂತ. ಹಾಗಾದರೆ ಬಾಂಗ್ಲಾದೇಶದಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳಿಗೆ ನ್ಯಾಯ ಕೇಳುವವರು ಯಾರಿಲ್ವಾ? ಎಲ್ಲಿದ್ದಾರೆ ಬುದ್ಧಿಜೀವಿಗಳು? ಜಗತ್ತಿನ ಪತ್ರಿಕೋದ್ಯಮ ಇವತ್ತು ಮಾತಾಡ್ತಾ ಇಲ್ಲ, ಕೆಲವರು ಮಾತ್ರ ಮಾತಾಡ್ತಾ ಇದ್ದಾರೆ. ಹಮಾಸ್ನ ಬಗ್ಗೆ ಕೂಗುವವರು, ಪ್ಯಾಲೆಸ್ತೈನ್ ಧ್ವಜವನ್ನು ಬೀಸುವವರು ಬಾಂಗ್ಲಾದೇಶದ ದಬ್ಬಾಳಿಕೆಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಸಂಸತ್ತಿನ ಒಳಗೆ ಜೈ ಹಮಾಸ್ ಅಂತ ಹೇಳುವವರು, ಪ್ಯಾಲೆಸ್ತೈನ್ ಅಂತ ಹೇಳುವವರು ಈಗ ಎಲ್ಲಿ ಹೋಗಿದ್ದಾರೆ? ಇಲ್ಲಿರುವಂಥ ನಾಯಕರು ನಾವು ಇವತ್ತು ಮನವಿ ಮಾಡೋದು ಇಷ್ಟೇ, ವಿಶ್ವ ಹಿಂದೂ ಪರಿಷತ್ತಿನ ಹೋರಾಟ ಅಲ್ಲ, ಇಡೀ ಹಿಂದೂ ಸಮುದಾಯದ ಹೋರಾಟ. ಜಗತ್ತಿನಲ್ಲಿರುವಂಥ ಸಮುದಾಯ ಇವತ್ತು ಇದರ ಬಗ್ಗೆ ಮಾತಾಡಬೇಕು. ಇವತ್ತು ಅಮೇರಿಕದಲ್ಲಿ ಇವತ್ತು ಸಾವಿರಾರು ಜನ ಸೇರಿ ಪ್ರತಿಭಟನೆ ಮಾಡಿದ್ದಾರೆ, ಲಕ್ಷಾಂತರ ಜನ ಹಿಂದೂಗಳು ಸೇರಿ ಇವತ್ತು ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಜೀವಿಸಲು ಹಕ್ಕು ಕೊಡಿ ಅಷ್ಟೇ ಕೇಳ್ತಾ ಇದ್ದಾರೆ ಅವರು, ಬೇರೆ ಏನು ಕೇಳ್ತಾ ಇದ್ದಾರಲ್ಲ. ನಮಗೆ ಬದುಕಲು ಬಿಡಿ, ನಾವು ಈ ದೇಶದವರು, ಈ ಮಣ್ಣಿನಲ್ಲಿ ಹುಟ್ಟಿದವರು, ಈ ದೇಶ ಸ್ವಾತಂತ್ರ್ಯ ಸಿಗುವ ಮೊದಲೇ ನಾವು ಇಲ್ಲಿದ್ದವರು ಎನ್ನುವಂಥ ಕೂಗನ್ನು ಕೂಗ್ತಾ ಇದ್ದಾರೆ ತಾಯಂದಿರು, ಮಕ್ಕಳು. ಇಂಥ ಸ್ಥಿತಿಯಲ್ಲಿ ನಾವು ಇವತ್ತು ಚಿಂತೆ ಮಾಡಬೇಕು. ನಮ್ಮ ದೇಶದಲ್ಲಿ ಕೂಡ ಈ ಪರಿಸ್ಥಿತಿ ಬರುವಂಥ ಈ ದೇಶದಲ್ಲಿ ಯಾವ ರೀತಿ ಆಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಯಿತು. ಅದಕ್ಕಾಗಿ ಇಲ್ಲಿಯ ಹಿಂದೂಗಳು ಕೂಡ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಅಲ್ಲಿ ಸರ್ಕಾರ ಇತ್ತು, ಪೊಲೀಸ್ ಇತ್ತು, ಮಿಲಿಟ್ರಿ ಇತ್ತು, ಎಲ್ಲವೂ ಇತ್ತು. ಇವತ್ತು ಯಾವರು ಪೊಲೀಸರಿಗೆ ಫೋನ್ ಮಾಡಿದಾಗ ಯಾವುದೇ ರಕ್ಷಣೆ ಸಿಗ್ತಾ ಇಲ್ಲ. ಹಾಗಾಗಿ ನಮ್ಮ ಕಳಕಳಿ ಇಷ್ಟೇ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಹಿಂದೂ ಗಾಯಕ ಇದ್ದರು ರಾಹುಲ್ ಆನಂದ್, ಅವರು ಯಾವಾಗಲೂ ಜಾತ್ಯತೀತ ಬಗ್ಗೆ ಮಾತಾಡ್ತಾ ಇದ್ರು. ನೀವು ನೋಡ್ಬೋದು ಅವರ ವಿಡಿಯೋ. ಇವತ್ತು ಅವರ ಮನೆ ಸುಮಾರು 3,000ಕ್ಕಿಂತ ಜಾಸ್ತಿ ಅವರ ಹತ್ರ ಏನು ಮ್ಯೂಸಿಕ್ಗೆ ಬೇಕಾದಂಥ ಬೇರೆ ಬೇರೆ ಅವರ ವಸ್ತುಗಳನ್ನು ಸಂಗ್ರಹ ಮಾಡಿದ್ರು. ಅವರ ಮನೆಗೆ ಬೆಂಕಿ ಹಚ್ಚಿದ್ರು, ಅವರು ಓಡಿ ಹೋಗಿ ಅವರ ಜೀವವನ್ನು ಉಳಿಸಿದ್ದಾರೆ. ಇದು ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ. ಒಬ್ಬ ಗಾಯಕ, ಜಗತ್ ಪ್ರಸಿದ್ಧ ಗಾಯಕ, ಅವನ ಮನೆಗೆ ಬೆಂಕಿ ಇಟ್ಟು ಅವರೀಗ ಓಡಿಕೊಂಡು ಹೋದ್ರಿಂದ ಅವರ ಜೀವ ಉಳಿದಿದೆ. ಇದೆಲ್ಲವೂ ಇವತ್ತು ಬಾಂಗ್ಲಾದೇಶದಲ್ಲಿ ನಿನ್ನೆಯವರೆಗೆ ನಡೆದಿದೆ. ಆದರೆ ನಿನ್ನೆಯ ಕೇಂದ್ರ ಸರ್ಕಾರ ಕೂಡ ತನ್ನ ಏನು ನಾವು ಇವತ್ತು ಅದನ್ನೇ ಹೇಳುವುದು, ಕೇಂದ್ರ ಸರ್ಕಾರದ ಹತ್ರ ಕೂಡಲೇ ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಿ ಅಲ್ಲಿರುವಂಥ ಅಲ್ಪಸಂಖ್ಯಾತರು, ಹಿಂದೂಗಳು, ಕ್ರೈಸ್ತರು, ಬೌದ್ಧರು ಯಾರೆಲ್ಲ ಇದ್ದಾರ, ಇವತ್ತು ಹೇಗೆ ನಮ್ಮ ದೇಶದಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇದೆ ಅದೇ ರೀತಿಯ ರಕ್ಷಣೆಯನ್ನು ಕೊಡಬೇಕು. ಒಂದು ವೇಳೆ ಅವರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂದರೆ ಭಾರತದಲ್ಲಿ ಬರುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬೇಕು ಎನ್ನುವಂಥ ಈ ಮನವಿಯನ್ನು ವಿಶ್ವ ಹಿಂದೂ ಪರಿಷತ್ ನಾವು ಇವತ್ತು ಮಾಡ್ತಾ ಇದ್ದೇವೆ. ಭಾರತದ ಅಪಾರವಾದಂತಹ ಕೊಡುಗೆ ಇದೆ. 93,000 ಸೈನಿಕರನ್ನು ಯಾವುದೇ ಒಂದು ಹಾನಿ ಮಾಡದೆ, ಒಂದು ಹನಿ ರಕ್ತ ಹೊರಗೆ ಬೀಳದ ಹಾಗೆ ಅವರನ್ನು ಕ್ಷಮಾದಾನವಾಗಿ ಬಿಟ್ಟಂತಹ ರಾಷ್ಟ್ರ ಭಾರತ. ಸ್ವತಂತ್ರ ಬಾಂಗ್ಲಾದೇಶಕ್ಕೆ ಕಾರಣೀಭೂತವಾದಂಥ ಭಾರತ, ಶಾಂತಿಪ್ರಿಯ ಭಾರತಕ್ಕೆ ಇವತ್ತು ಈ ರೀತಿಯ ಒಂದು ಪ್ರತಿಫಲ. ಈಗ ಹೇಳಿದ ಹಾಗೆ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಅವರು ನಿಲ್ಲಿಸದೇ ಇದ್ದರೆ ಅದರ ಬೇರೆ ಬೇರೆ ರೀತಿಯ ರಿಪರ್ಕಷನ್ ಏನಾಗ್ತದೆ ಎನ್ನುವುದನ್ನು ಅಲ್ಲಿಯ ಹೊಸ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು. ಯೋಗ್ಯ ವ್ಯಕ್ತಿಯನ್ನು ಅಲ್ಲಿ ನೇಮಿಸಿದ್ದಾರೆ ಪ್ರಧಾನಿಯನ್ನಾಗಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಒಂದು ಸ್ಥಾನಮಾನ ಇದೆ. ನಮ್ಮ ಕಳಕಳಿಷ್ಟೇ, ಈ ರೀತಿಯ ವಿನಂತಿಯಿಂದ, ಆಗ್ರಹದಿಂದ ಅದು ನಡೆಯುವಂಥದ್ದಲ್ಲ. ಶಕ್ತಿಯನ್ನು ಕೇಂದ್ರ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು, ದೇಶಗಳು ಬಾಂಗ್ಲಾದೇಶದ ಮೇಲೆ ಒತ್ತಡವನ್ನು ಹಾಕಬೇಕು. ಹಾಗಾದಾಗ ಮಾತ್ರ ಅಲ್ಪಸಂಖ್ಯಾತರಿಗೆ, ಪ್ರಮುಖವಾಗಿ ಹಿಂದೂಗಳಿಗೆ, ಸಿಖ್ಖರು, ಜೈನರು, ಬುದ್ಧರು, ಬೇರೆ ಬೇರೆ ವರ್ಗದವರಿದ್ದಾರೆ, ಪ್ರಬಲವಾಗಿರ್ತಕ್ಕಂಥವರು ಹಿಂದೂಗಳು, ಅವರ ರಕ್ಷಣೆ ಅದು ನಮ್ಮ ಇಡೀ ಹಿಂದೂ ಸಮಾಜದ, ಭಾರತದ ರಾಷ್ಟ್ರದ ಕರ್ತವ್ಯ ಎನ್ನುವುದನ್ನು Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education
with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ